ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ಕರಕುಶಲ ಕಲಾವಿದರಾದ ದಿನೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಕಲಾಕೃತಿ ರಚನೆಯನ್ನು ಆರಂಭಿಸಿದ್ರು ಮತ್ತು ಇದರ ಬಗ್ಗೆ ಆಸಕ್ತಿ ಹೇಗೆ ಬಂತು? 2000 ಇಸ್ವಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೇನಲ್ಲ. ಇದಕ್ಕೆ ಪೂರ್ವವಾಗಿ ನನ್ನ ಜಗತ್ತಮ್ಮಜಿಂದ ಒಬ್ಬರು ಗುರುಗಳಿದ್ದರು. ಅವರು ತುಂಬ ಇದರಲ್ಲಿ ಆಸಕ್ತಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಅವರೊಂದಿಗೆ ಅವರ ಯಾವ ವರ್ಕ್ ಮಾಡ್ತಿದ್ರು ಆ ಕಡೆ ಎಲ್ಲ ಹೋಗಿ ಅವರೊಟ್ಟಿಗೆ ಸಬ್ಬಾಗಿ ನಾನು ಒಟ್ಟು ಮಾಡ್ತಾಯಿದ್ದೆ, ಹೆಲ್ಪ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನನಗೆ ಬಸ್ಸಿನ ಓನರ್ ಆಗಿದೆ ನಾನು. ಈ ಪಾರ್ಟ್ ಟೈಮ್ ತುಂಬ ಫ್ರೀ ಇತ್ತು, ಟೈಮ್ ಸಹ ತುಂಬ ಫ್ರೀ ಇತ್ತು. ಹಾಗೆ ಅವರು ಮೈಸೂರು, ಬ್ಯಾಂಗ್ಳೂರು ಅಂತ ಹೇಳ್ಕೊಂಡು ಎಲ್ಲ ಕಡೆ ವರ್ಕೆಲ್ಲ ಮಾಡುವಾಗ ನಾನು ಅವರ ಒಂದಿಗೆ ಸ್ವಲ್ಪ ಹೆಲ್ಪ್ ಆಗಿ ಅವರಿಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆಲ್ಲ ಇರುವಾಗ ಎಲ್ಲ ರೀತಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಹಾಗೆ ಅವರು ತುಂಬ ಅವರಿಗೆ ಕಷ್ಟ ಕೂಡ ಆಗ್ತಿತ್ತು. ಆ ಸಮಯದಲ್ಲಿ ನಾನು ಎಂತ ಮಾಡಿದೆ, ಇವರಿಗೆ ಬೇಕಾದ ಜನಗಳು ಯಾವ್ಯಾವ ರೀತಿ ಬೇಕು ಮತ್ತು ನಾನು ಮತ್ತು ಅವರಿಗೆ ಸ್ವಲ್ಪ ಹೆಲ್ಪ್ ಆಗಿ ನಾನು ಕೂಡ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿಂದ ಪ್ರಾರಂಭ ಆಗಿ ಈಗ ಒಂದು ಹಂತಕ್ಕೆ ಬಂದೇನೆ. ನಿಮ್ಮ ಮೊದಲ ಕಲಾಕೃತಿ ಯಾವುದು ಹೇಳ್ಬೋದು? ನಮ್ಮ ಮೊದಲನೇ ಕಲಾಕೃತಿ ಅಂತ ಹೇಳಿದರೆ ನಾನೊಂದು ಈ ಆದಿವಾಸಿಗಳೊಂದು ಟ್ರೈಬಲ್ ಅಂತ ಒಂದು ವರ್ಕ್ ಮಾಡಿದ್ದೆ. ಅದು ವರ್ಕ್ ಮಾಡಿ ತುಂಬ ಜನ ಇಷ್ಟಪಟ್ಟರು ಅದನ್ನು. ಹಾಗೆ ಈ ಸಣ್ಣ ಸಣ್ಣ ಮೊಬೈಲ್ ಟಿವಿಯಲ್ಲಿ ಹಾಕಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ನಾನೊಂದು ಮೇಲೆ ಬಂದೆ. ಅಂದಾಜು ಎಷ್ಟು ಕಲಾಕೃತಿಗಳನ್ನು ಮಾಡಿದ್ದೀರಾ ಇಲ್ಲಿಯವರೆಗೂ? ಅಂದಾಜು ಅಂತ ಹೇಳಿದರೆ ತುಂಬ ಟೈಪ್ ಕಲಾಕೃತಿ ಮಾಡಿದ್ದೇನೆ. ವಿವಿಧ ಟೈಪ್ ಅಂತ ಹೇಳಿದರೆ ಫೈಬರಲ್ಲಿ, ಸಿಮೆಂಟಲ್ಲಿ ಮಾಡಿದ್ದೇನೆ, ಮತ್ತು ರಬ್ಬರಿಂದ ಕೆಲವು ವರ್ಕ್ ಮಾಡಿದ್ದೇನೆ, ಮತ್ತು ಈ ವೇಸ್ಟ್ಗಳಿದ್ದರೆ ಅದರಿಂದ ಕೆಲವು ಕಲಾಕೃತಿ ಮಾಡಿದ್ದೇನೆ. ಹಾಗೆ ವಿವಿಧ ರಾಜ್ಯಗಳು, ಕೇರಳದಲ್ಲಿ ಅಲ್ಲಿ ಕೆಲವು ರೆಸಾರ್ಟ್ಗಳಿಗೆ, ಹೋಟೆಲ್ಗಳಿಗೆ, ಮನೆಗಳಿಗೆ ಈ ಫಾಲ್ಸ್, ವಾಟರ್ ಫಾಲ್ಸ್, ಮತ್ತು ಒಳಗಡೆ ಇಂಡೋರ್ ಔಟ್ಡೋರ್ ವರ್ಕ್ಸ್, ಗಾರ್ಡನಿಂಗ್, ಮತ್ತು ಈ ಕಡೆ ಮೈಸೂರು ಕಡೆ ಮಾಡಿದ್ದೇನೆ, ಈ ಪಾರ್ಕ್ಗಳಲ್ಲಿ ವರ್ಕ್ ಮಾಡಿದ್ದೇನೆ ಕಲಾಕೃತಿ. ಹಾಗೆ ಮತ್ತು ಇನ್ನು ನಾನು ಈಗ ಪ್ರವಾಸೋದ್ಯಮ ಸಂಬಂಧಪಟ್ಟಾಗೆ ಬೋಟಿಂಗ್ ಎಲ್ಲ ಒಂದು ಕೆಲವು ನಮ್ಮದೇ ಒಂದು ಡಿಸೈನ್ ಆಗಿ ಮಾಡ್ತಾಯಿದ್ದೇನೆ. ಈಗಾಗಲೇ ಕುಳೂರಲ್ಲಿ ಕೆಲವು ಮಾಡಿದ್ದೇನೆ, ಮತ್ತು ಗುರುಪುರದಲ್ಲಿ, ಈ ಎಲ್ಲ ಕಡೆ ಕೇರಳದಲ್ಲಿ ಫ್ಲೋಟಿಂಗ್ ಬೋಟ್ ಹೌಸ್ ಅಂತ ಮಾಡಿದ್ದಾರೆ. ಇಲ್ಲಿ ಫ್ಲೋಟಿಂಗ್ ಹೌಸ್ ಅಂತ ನಾನು ಮಾಡಿದ್ದೇನೆ, ಅದೊಂದು 24 ಹಾಗೆ ಅದನ್ನು ಈಗ ಈ ನೇತ್ರಾವತಿಗೆ ಒಂದು ಮಾಡಬೇಕಂತ DC ಅವರಿಗೆಲ್ಲ ಮನವಿಯೆಲ್ಲ ಕೊಟ್ಟಿದ್ದೇನೆ. ಒಂದು ನಮ್ಮದೇ ಒಂದು ಪ್ರಾಜೆಕ್ಟನ್ನು ಮಾಡಬೇಕಂತ ಹೇಳಿ. ಹಾಗೆ ಅವರು ಮೀಟಿಂಗೆಲ್ಲ ಕರೆದಿದ್ದಾರೆ, ಬನ್ನಿ ಹೇಳಿಕೊಂಡು. ಮತ್ತು ಅದರ ಬಗ್ಗೆ ಏನು ಹೇಗೆ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ, ಮತ್ತು ಎಷ್ಟು ಜನ ಸೇರಿ ಮಾಡ್ತೀರಿ ಹೇಗೆ ಹೇಳಿ. ಅದರಲ್ಲಿ ನಾವು ನಮ್ಮ ಒಂದು ಐಡಿಯಾ ಅಂತ ಹೇಳಿದರೆ ಒಂದು 30-40 ಜನ ಸೇರಿಕೊಂಡು ಈ ಕೆಲಸ ಇಲ್ಲದವರಿಗೆ ಮತ್ತು ಅವನ್ನೆಲ್ಲ ಸೇರಿಸಿ ಒಂದು ಮಾಡುವಂಥ ನಮ್ಮದೊಂದು ಐಡಿಯಾ ಮಾಡಬೇಕು ಹೇಳಿಕೊಂಡು. ಸರ್ಕಾರದಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆಯಾ? ಇದಕ್ಕೆ ಒಳ್ಳೆ ಸಂಬಂಧಪಟ್ಟ ಒಳ್ಳೆ ಕರೆದಿದ್ದಾರೆ, 2 ಮೀಟಿಂಗ್ ಮಾಡಿದ್ದಾರೆ. ಮತ್ತು ಅವರಿಗೆ ಕೂಡ ಅದರ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಉಂಟು ಮಾಡಬೇಕು ಹೇಳಿಕೊಂಡು. ಇದು ಕೆಲವು ಮನೆಗಳಿಗೆ ನಾವು ಬೇಕಾದ ವರ್ಕ್ಗಳು ಮಾಡ್ತೇವೆ. ಮನೆಗೆ ಅಂತ ಹೇಳಿದರೆ ಈಗ ಹೊರಗಿಂದ ಬರೋವರ ಗಾರ್ಡನಿಂಗ್ ಸಂಬಂಧಪಟ್ಟ ಚೇರ್ಸ್, ಕೂತ್ಕೊಳ್ಳೋ ಚೇರ್ಸ್, ಮತ್ತು ಅಲ್ಲಿ ಒಂದು ಬೇಕಾದ ಫಾಲ್ಸ್ ಟೈಪ್ ಆದ ಟೈಪು. ನೀವು ಹಾಗೆ ಒಳಗಡೆ ಹೋದಾಗೆ ಪಿಲ್ಲರ್ಸ್ ಎಲ್ಲ ಮಾಡ್ತೇವೆ. ವಿವಿಧ ಹಳೆಯ ಟೈಪ್ ಪಿಲ್ಲರ್ಸ್ ಎಲ್ಲ ಸಿಮೆಂಟಲ್ಲಿ ಮಾಡ್ತೇವೆ. ಮೊದಲ ಕಲ್ಲಲ್ಲಿ ಮಾಡ್ತಿದ್ರು, ಅದಕ್ಕೆ ಅದನ್ನೇ ಸಿಮೆಂಟಲ್ಲಿ ಹೇಗಿದೆ ಹಾಗೆ ಅದೇ ಟೈಪಲ್ಲಿ ಮಾಡ್ತೇವೆ. ಮತ್ತು ಒಳಗೆ ಎಂಟ್ರೆನ್ಸ್ಗಳು, ಮತ್ತು ಈ ಎಕ್ವೇರಿಯಮ್ಸು, ಮತ್ತು ನಿಮಗೆ ಅದರ ಒಳಗೆಲ್ಲ ಸ್ಕಲ್ಪ್ಚರ್ಗಳು, ಮತ್ತು ಈಗ ನಾವೊಂದು ಇನ್ನೊಂದು ಏನು ಮಾಡಿದೆ ಅಂತ ಹೇಳಿದರೆ ಒಳಗೆ ಕಾಟ್ ಎಲ್ಲ ಸಿಮೆಂಟಲ್ಲೇ ಮಾಡುವಂತ ಮಾಡಿದೆ. ಅಂದರೆ ಈ ಮರಗಳು ತುಂಬ ಹಾಳಾಗ್ತಾಯಿದೆಯಲ್ಲ, ಹಾಗೆ ಕಾಟು ಮತ್ತು ಎಂಟ್ರೆನ್ಸು, ದಾರಂದಗಳು, ಬಾಗಿಲುಗಳು ಉಂಟಲ್ಲ, ಅದನ್ನೆಲ್ಲ ಅದೇ ಇದರಲ್ಲಿ ಮಾಡುವಂತಿದ್ದೆ. ಮತ್ತು ಈಗ ರೆಸಾರ್ಟ್ಗಳು ಕೂಡ ಹಾಗೆ ಅಲ್ಲಿಗೆ ಸಂಬಂಧಪಟ್ಟಾಗ ಅದೇ ಅಂಥ ಡಿಸೈನ್ಗಳು ಮಾಡ್ತೇವೆ. ಈಗ ಒಂದು ಪಾಂಡ್ ಟೈಪೆಲ್ಲ ಮಾಡ್ತೇವೆ ಈ ಜನಗಳಿಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಅಂದರೆ ಎಲ್ಲೆಲ್ಲ ಹೊರಗಡೆ ಎಲ್ಲ ಹೋಗಬೇಕಾಗ್ತದೆ, ಎಲ್ಲರೂ ಫಾಲ್ಸ್ ಅಂದರೆ ಈಗ ಬೆಟ್ಟ ಗುಡ್ಡ ಹುಡ್ಕೊಂಡು ಹೋಗಬೇಕಾಗ್ತದೆ ಅಂತ ನಾವು ಅದೇ ಟೈಪ್ ಒಂದು ಕ್ರಿಯೇಟ್ ಎಲ್ಲ ಮಾಡ್ತೇವೆ. ಅಂದರೆ ಒಂದು ಫೋಟೋಗ್ರಫಿ ಕೊಟ್ಟರೆ ಸೇಮ್ ಹಾಗೆ ಅದೇ ಟೈಪ್ ಮಾಡಿಕೊಡೋದು, ಲೊಕೇಶನಲ್ಲಿ ಸೆಟ್ ಮಾಡಿಕೊಂಡು. ಮತ್ತು ಇಲ್ಲಿಗೆ ನಾವು ಮಂಗಳೂರಿಗೆ ಏನಂತ ಹೇಳಿದರೆ ಒಂದು ಬೋಟಿಂಗ್ ಒಂದು ಹೊಸ ಯೋಜನೆ ಮಾಡಿದೆ. ಅಂದರೆ ಈ ಫ್ಲೋಟಿಂಗ್ ಹೌಸ್ ಅಂತ ಹೇಳಿ ಸಣ್ಣ ಅಮೌಂಟಲ್ಲಿ ಈಗ ಅಲ್ಲೆಲ್ಲ ತುಂಬ ಕಾಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಅದೇ ನಾವು ಒಂದು 10-15 ಲಕ್ಷ 20 ಲಕ್ಷಕ್ಕೆಲ್ಲ ಒಂದು ಬೋಟ್ ಸಣ್ಣ ಕಾಟೇಜ್ನಾಗೆ ನೀರಲ್ಲಿ ಫ್ಲೋಟಿಂಗ್ ಹೌಸ್ ಅಂತ ಮಾಡ್ತಾಯಿದ್ದೇವೆ. ಈಗ ಗುರುಪುರಲ್ಲಿ ಈಗಾಗಲೇ ಒಂದು 2 ಮಾಡಿದ್ದೇವೆ. ಗುರುಪುರದಲ್ಲಿ ಒಂದು ಫ್ಲೋಟಿಂಗ್ ಹೌಸ್ ಅಂತ ಮಾಡಿದ್ದೇವೆ. ಅದೀಗ ಈಗಾಗಲೇ 8 ಮಾಡಲಿಕ್ಕೆ ಹೇಳಿದ್ದಾರೆ ಅವರು. ಮತ್ತು ಕೂಳೂರಲ್ಲಿ ಒಂದು ಹೊಸ ಟೈಪ್ ಒಂದು ಬೋಟ್ ಎಲ್ಲ ಮಾಡಿದ್ದೇವೆ.
ಹಾಗೆ ಅದು ಈಗ ಪ್ರಗತಿಯಲ್ಲಿದೆ ಕಾರ್ಯ ಮಾಡ್ತಾಯಿದೆ. ಇನ್ನು ಈಗಾಗಲೇ ಇನಾಗ್ರೇಷನ್ ಆಗೋ ಅಂದಾಜಲ್ಲಿ ಉಂಟದ್ದು. ನೋಡಿ, ನೇತ್ರಾವತಿಲಿ ನಾನು ಒಬ್ಬನೇ ಅಂತಂದಲ್ಲ, ಒಂದು ಹಲವಾರು 10-20 ಜನಗಳು ಸೇರಿಸಿ ಒಂದು ದೊಡ್ಡ ಟೀಮ್ ಮಾಡಿ ಮಾಡುವಂತಿದ್ದೇನೆ. ಈಗ ಮೋದಿಯವರು ಹೇಳಿದ ಹಾಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋ ಹೇಳಿಕೊಂಡು ಆ ಕಾನ್ಸೆಪ್ಟಲ್ಲೇ ಮಾಡ್ತಾರೆ. ಮತ್ತು ಇದು ಕೂಡ ಹಾಗೆ ಅದರದ್ದು ಟಿಕೆಟ್ಸ್ ಆಗಲಿ ಎಂತೆಲ್ಲ ಆನ್ಲೈನ್ ಮಾಡುವಂಥ ಒಂದು ಐಡಿಯಾ ಮಾಡಿದ್ದೇನೆ. ಅಂದರೆ ಇಲ್ಲ ಬಾಕಿಲ್ದಾರೆ ಒಬ್ಬೊಬ್ಬರೇ ಮಾಡ್ತಾ ಇರ್ತಾರೆ, ಮತ್ತು ಅವ್ರಿಗೆ ಬೇಕಾದಷ್ಟೇ ಮಾಡ್ತಾರೆ. ಈಗ 10 ಜನದ 10 ಐಡಿಯಾ ಇರ್ತದೆ, 10 ಜನದೊಂದು ಅಭಿಪ್ರಾಯ ಕೂಡ ಇರ್ತದೆ. ಹಾಗೆಲ್ಲ ಸೇರಿ ಮಾಡಿದ ಕೂಡ 10 ಎಕ್ಸ್ಟ್ರಾ ಮಾಡ್ತಾ ಹೋದ ಹಾಗೆ ಎಲ್ಲರಿಗೂ ಕೂಡ ಕೆಲಸ ಕೂಡ ಆಗ್ತದೆ. ಹಾಗೆ ಒಂದು ಪ್ರಾಜೆಕ್ಟ್ ಮಾಡಿ ಇಟ್ಟಿದ್ದೇನೆ. ಅದು ಈಗಾಗಲೇ ಸ್ಟಾರ್ಟ್ ಮಾಡೋದಿಲ್ಲ, ಅಂದಾಜಲ್ಲಿ ಉಂಟು. DC ಅವರದಕ್ಕೆ ಪರ್ಮಿಷನ್ ಕೊಡು ಅಂತ ಹೇಳಿದ್ದಾರೆ, ನೋಡ್ಬೇಕಿನ್ನು ಹೇಗೆ ಹೇಳಿ. ಕಲಾಕೃತಿ ರಚನೆ ಮಾಡಿ ಕೊಡಿ ಅಂತ ಹೇಳಿ ಎಲ್ಲಿಂದೆಲ್ಲ ಬೇಡಿಕೆಗಳು ಬರ್ತಾ ಇರ್ತವೆ. ಈಗ ಹೇಳಿದಾಗ ವಿವಿಧ ಕಡೆಯಿಂದ ಬಂದಿದೆ ನನಗೆ. ಈಗ ಅಂತ ಹೇಳಿದರೆ ಈ ಮಡಿಕೇರಿ ಕಡೆಯಿಂದ ಬಂದಿದೆ, ಮತ್ತು ಉಡುಪಿ, ಮಂಗಳೂರು, ಕಾಸರಗೋಡು ಎಲ್ಲ ಕಡೆಯಿಂದ ಬರ್ತದೆ. ಈಗ ಯೂಟ್ಯೂಬು ಮತ್ತು ಫೇಸ್ಬುಕ್ ಲೈಕರೆ ತುಂಬ ಕೇಳ್ತಾರೆ ಜನಗಳು ಮಾಡಿಕೊಡ್ತಾರೆ. ಅಂದರೆ ಈಗ ಜನಗಳು ಸ್ವಲ್ಪ ಹೊತ್ತು ಕೊರತೆ ಅಲ್ಲದೆ ಬೇಡಿಕೆ ತುಂಬ ಇದೆ. ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ನಿಮ್ಮ ಕಲಾಕೃತಿ ಪ್ರದರ್ಶನಗೊಂಡಿದೆ? ಹೌದು, ಕೊಂಡಿದ್ದೇವೆ. ಎಲ್ಲ ಮೈಸೂರಲ್ಲಿ ಮಾಡಿದ್ದೇನೆ, ಪಾರ್ಕ್ಗಳಲ್ಲಿ, ಟ್ರೀ ಪಾರ್ಕ್ಗಳಲ್ಲಿ ಮಾಡಿದ್ದೇನೆ. ಮತ್ತು ಈ ಎಕ್ಸಿಬಿಷನಲ್ಲಿದ್ದರೆ ಆ ಟೈಪ್ ಅಂಥದ್ದೆಲ್ಲ ಕೆಲವು ವರ್ಕ್ಗಳು ಮಾಡಿದ್ದೇನೆ. ಯಾವೆಲ್ಲ ರಾಜ್ಯಗಳಲ್ಲಿ? ಮೈಸೂರಲ್ಲಿ ಇದು ಈ ದಸರಾಗಳಿಗೆಲ್ಲ ಮೆರವಣಿಗೆಲ್ಲ ಬರ್ತಲ್ಲ, ಆ ಟೈಮಲ್ಲಿ ಟ್ಯಾಬ್ಲೋ ಟೈಪ್ಸ್ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆದು ಕೆಲವು ಇದು ಮಾಡಿದರೆ ನಮಗೆ ಪ್ರಥಮ ಸ್ಥಾನ ಎಲ್ಲ ಬಂದಿದೆ. ಕಲಾಕೃತಿ ಅಂತ ಹೇಳಿದರೆ ಈ ನಮ್ಮ ಈ ಸ್ಕಲ್ಪ್ಚರಿಗೆ ಸಂಬಂಧಪಟ್ಟ ಕಲಾಕೃತಿಯನ್ನು ಹೆಚ್ಚಾಗಿ ಮಾಡಿದ್ದೇನೆ. ಈ ಕಂಬಳಗಳು ಮತ್ತು ಯಕ್ಷಗಾನ, ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ, ಮತ್ತು ಈ ಕಡೆ ಸುಳ್ಯದಲ್ಲಿ ಕೆಲವು ವರ್ಕ್ ಮಾಡಿದ್ದೇನೆ. ಅದಂದರೆ ಹೇಳಿದರೆ ಈ ಕೋಟಿ ಚೆನ್ನಯ್ಯ ಅವ್ರದ್ದೊಂದು ಕಾಲ್ಪನಿಕ ಒಂದು ಕಲಾಕೃತಿ ಎಲ್ಲ ಮಾಡಿದ್ದೇನೆ. ಸುಬ್ರಹ್ಮಣ್ಯ ಟೆಂಪಲಲ್ಲಿ ಟ್ರೀ ಪಾರ್ಕಲ್ಲಿ ಮಾಡಿದ್ದೇನೆ, ಅಲ್ಲಿದೊಂದು ಪಾರ್ಕ್ನಲ್ಲಿ ವರ್ಕ್ ಮಾಡಿದ್ದೇನೆ. ಅರಣ್ಯ ಇಲಾಖೆ ವತಿಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಟ್ರೀ ಪಾರ್ಕ್ ನಿರ್ಮಾಣ ಮಾಡಿದ್ದೀರಾ. ಟ್ರೀ ಪಾರ್ಕ್ ಕಾನ್ಸೆಪ್ಟ್ ಯೋಚನೆ ಹೇಗೆ ಬಂತು? ಅಂದರೆ ಇಲ್ಲಿ ಜನಗಳ ಪ್ರವಾಸಿಗಳು ತುಂಬ ಕಮ್ಮಿ ಈ ಕಡೆ. ಹಾಗೆ ಈ ಸೈಡು ಈ ಪಾರ್ಕ್ಗಳು ಮತ್ತು ಒಂದು ವಿವಿಧ ಸ್ಕಲ್ಪ್ಚರ್ ಎಲ್ಲ ಬಂದರೆ ಜನಗಳು ಸ್ವಲ್ಪ ಇಲ್ಲಿ ಬರ್ತದೆ. ಅಂದರೆ ಎಲ್ಲ ಇಲ್ಲಿ ಊರಿನವರೆಲ್ಲ ಹೊರಗಡೆ ಹೋಗ್ತಾರೆ ಅಂದರೆ ಪ್ರವಾಸಕ್ಕೆ ಅಂತೇಳಿ. ಹಾಗೆ ಇಲ್ಲೇ ಸ್ವಲ್ಪ ಸಂಬಂಧಪಟ್ಟಾಗಿ ಇಲ್ಲಿ ಚಂದ ಮಾಡಿದರೆ ಜನಗಳು ಈ ಕಡೆನೇ ಬರ್ತಾರೆ. ಹಾಗೆ ನಮ್ಮ ಒಂದು CCF ಫಾರೆಸ್ಟ್ನವರು ಇದ್ದರು, ಅವರು ಇದರಲ್ಲಿ ತುಂಬ ಇಂಟ್ರೆಸ್ಟಲ್ಲಿದ್ದರು. ಅವರು ಕೆಲವು ಕಲಾಕೃತಿ ಮಾಡಬೇಕು. ಹಾಗೆ ನನ್ನ ಹತ್ರ ಸದ್ಯ ಭೇಟಿಯಾಗಿ ಏನೆಲ್ಲ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಅದರದ್ದು ವಿಷಯ ಎಲ್ಲ ಕೇಳಿದರು. ಹಾಗೆ ಅದಕ್ಕೆ ಸಂಬಂಧ ಕೆಲವು ಡಿಸೈನ್ಸ್ ಎಲ್ಲ ಕೊಟ್ಟು ನಮ್ಮ ಈ ದಕ್ಷಿಣ ಕನ್ನಡದ ಕಲಾಕೃತಿಗೆ ಅದೆಲ್ಲ ಕೊಟ್ಟೆ. ಹಾಗೆ ಅಲ್ಲಿ ಟ್ರೀ ಪಾರ್ಕಲ್ಲಿ ನಾನು ಕೆಲವು ನಮ್ಮಲ್ಲಿ ಸಂಬಂಧಪಟ್ಟ ಕಲಾಕೃತಿಯೆಲ್ಲ ಮಾಡಿದ್ದೇನೆ, ತುಂಬ ವರ್ಕ್ ಮಾಡಿದ್ದೇನೆ. ಮಂಗಳೂರಲ್ಲಿ ಅಲ್ಲದೆ ಬೇರೆ ಕಡೆ ಎಲ್ಲಿ ಟ್ರೀ ಪಾರ್ಕ್ ನಿರ್ಮಾಣ ಮಾಡಿದ್ದೀರಾ? ಇದೇ ಟ್ರೀ ಪಾರ್ಕ್ ಬೀಚ್ ರೋಡಲ್ಲಿ ಒಂದು ಮಾಡಿದ್ದೇನೆ, ಮತ್ತು ಸುಬ್ರಹ್ಮಣ್ಯ ಟೆಂಪಲಲ್ಲಿ ಒಂದು ವರ್ಕ್ ಮಾಡಿದ್ದೆ. ಆ ಟ್ರೀ ಪಾರ್ಕ್ನ ವಿಶೇಷತೆಗಳೇನು? ಪಾರ್ಕ್ ಅಂತೇಳಿ ಜನಗಳಿಗೆ ಒಂದು ಈ ಒಂದು ಪೀಸ್ ಆಫ್ ಮೈಂಡ್ ಸಿಗಲಿಕ್ಕೋಸ್ಕರ, ಮತ್ತು ಇಲ್ಲೊಂದು ಕಲಾಕೃತಿ ನೋಡಿದ ಕೂಡಲೇ ಅವ್ರಿಗೆ ಕೆಲವು ಅನುಭವ ಬರಲಿಕ್ಕೆ ಅಂಥ ಸ್ಕಲ್ಪ್ಚರಲ್ಲಿ ಮಾಡೋದು. ಅಂದರೆ ಫಾರೆಸ್ಟಲ್ಲಿ ಅಂತ ಹೇಳಿದರೆ ಈ ಕೆಲವು ಗಿಡಗಳನ್ನು ತುಂಬ ಜನ ಕಡಿತಾ ಇದ್ದಾರೆ, ಅರಣ್ಯ ನಾಶ ಆಗ್ತಾ ಉಂಟು. ಹಾಗೆ ಪಾರ್ಕಲ್ಲಿ ಕೆಲವು ಸ್ಕಲ್ಪ್ಚರ್ ಅದೇ ಟೈಪ್ ಅಂದರೆ ಗಿಡಗಳನ್ನು ಉಳಿಸಿ ಇಳ್ಕೊಂಡು ಕೆಲವು ಸ್ಕಲ್ಪ್ಚರ್ ಎಲ್ಲ ನಾವು ಮಾಡಿದ್ದೇವೆ ಅಲ್ಲಿ. ಹಾಗೆ ಅಲ್ಲಿ ಔಷಧಿ ವನಗಳು ಯಾವ ರೀತಿ ನಮ್ಮ ಊರಲ್ಲಿ ಔಷಧಿ ವನಗಳಿದೆ ಅಂತ ಅದನ್ನೆಲ್ಲ ನೆಟ್ಟಿದ್ದೇವೆ. ಮತ್ತು ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಕೆಲವು ಡಿಸೈನ್ಸ್ ಈಗಲೇ ಕೊಟ್ಟಿದ್ದೇನೆ DC ಅವರಿಗೆ ಮಾಡಬೇಕು ಹೇಳಿಕೊಂಡು. ಮತ್ತು ಇಲ್ಲಿ ಟ್ರೀ ಪಾರ್ಕಲ್ಲಿ ನಾನು ಈ ದಕ್ಷಿಣ ಕನ್ನಡ ಒಂದು ಕಲಾಕೃತಿ ಯಕ್ಷಗಾನ ಅಂದರೆ ಇಲ್ಲಿ ತುಂಬ ಫೇಮಸ್ ಮಂಗಳೂರಲ್ಲಿ. ಆ ಕಲಾಕೃತಿಯನ್ನು ಅಲ್ಲಿ ತೋರಿಸಿದ್ದೇನೆ, ಅದರದೇ ಒಂದು ಲೈವ್ ಟೈಪ್ ಒಂದು ತೋರಿಸಿದ್ದೇನೆ. ಮತ್ತು ಕಂಬಳ ಅಂತ ಹೇಳಿದ್ರೆ ಇಲ್ಲಿ ಕೂಡ ಅದು ಫೇಮಸ್, ಅದೊಂದು ಕಲಾಕೃತಿ ಕೊಟ್ಟಿದ್ದೇನೆ ಅಲ್ಲಿ. ಮಂಗಳೂರಲ್ಲದೆ ಬೇರೆ ಕಡೆಗಳಲ್ಲಿ ನೀವು ಟ್ರೀ ಪಾರ್ಕ್ ಮಾಡಿದ್ದೀರಾ, ಅಲ್ಲಿ ಯಾವೆಲ್ಲ ವಿಶೇಷತೆಗಳನ್ನು ಅಳವಡಿಸಿದ್ದೀರಾ? ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಅದರ ಕಲಾಕೃತಿ ಇದೆ. ಮತ್ತು ಬೇರೆ ಗಿಡಗಳ ಬಗ್ಗೆ ಪರಿಚಯ, ಅದರ ಗುಣದ ಬಗ್ಗೆ ಹೇಳಿದ್ದೀರಾ. ಅದಲ್ಲದೆ ವಿಟ್ಲದಲ್ಲಿ ಮಾಡಿದ್ದೀರಾ ಟ್ರೀ ಪಾರ್ಕ್, ಬೇರೆ ಕಡೆಗಳಲ್ಲಿ ಮಾಡಿದ್ದೀರಾ. ಆ ಕಡೆಗಳಲ್ಲಿ ಯಾವ ವಿಶೇಷತೆಗಳನ್ನು ಟ್ರೀ ಪಾರ್ಕಲ್ಲಿ ಅಳವಡಿಸಿದ್ದೀರಾ? ಅದೇ ನಾನು ಈಗ ಕಾರಂಜೇಶ್ವರದಲ್ಲಿ ಒಂದು ಈ ಟೆಂಪಲ್ ವರ್ಕ್ ಮಾಡಿದ್ದೇನೆ. ಅಂದರೆ ಈ ದೇವರುಗಳಿಗೆ ಸಂಬಂಧಪಟ್ಟಂಥದ್ದು, ಮತ್ತು ನವಗ್ರಹ ವನಕ್ಕೆ ಸಂಬಂಧಪಟ್ಟ ಕೆಲವು ಔಷಧಿ ಸಸ್ಯಗಳು, ಆ ಟೈಪ್ದಲ್ಲಿ ಒಂದು ಕೆಲವು ವರ್ಕ್ಗಳು ಮಾಡಿದ್ದೇವೆ. ಮತ್ತು ಮಡಿಕೇರಿಯಲ್ಲಿ ಕೆಲವು ಕೇವ್ ಹೌಸ್ ಅಂತ ಹೇಳಿಕೊಂಡು ಒಂದು ಅಂಡರ್ಗ್ರೌಂಡು ಒಂದು ಕಾಟೇಜ್ ಟೈಪ್, ಆ ರೂಮ್ಸ್ ಟೈಪ್ಸ್ ಎಲ್ಲ ಮಾಡಿದ್ದೇವೆ. ಏನಂತ ಹೇಳಿದೆಲ್ಲ ಒಂದು ಸ್ಪೆಷಲಾಗಿ ವರ್ಕ್ ಮಾಡಿದೆ. ಅಂದರೆ ಯಾವುದೊಂದು ಉಂಟಂತ ಹೇಳಿದರೆ ಎಲ್ಲರೂ ಮಾಡಿ ಅಂದರೆ ಅದನ್ನು ಸ್ವಲ್ಪ ಡಿಪೆಂಡಾಗಿ ನಾವು ಇಲ್ಲಿ ಮಾಡ್ತಾಯಿದ್ದೇವೆ.
ಮತ್ತು ಯಾವ ಮೆಟೀರಿಯಲ್ ಅಂತಿಲ್ಲ, ಎಲ್ಲ ಮೆಟೀರಿಯಲ್ ಮಾಡಿದ್ದೇವೆ. ಈಗ ವೇಸ್ಟು ಆಗುವಂಥದ್ದು ಈ ಮರಗಳಿಂದ ಮತ್ತು ಏನು ಸಿಗ್ತದೆ, ಹೇಗೆ ಎಷ್ಟು ಲೈಫ್ ಬರ್ತದೆ ನೋಡಿಕೊಂಡು ಡಿಪೆಂಡ್ ಆಗಿ ಅದೆಲ್ಲ ನಾವು ವರ್ಕ್ ಮಾಡ್ತೇವೆ. ಯಾವೆಲ್ಲ ಮೆಟೀರಿಯಲ್ಸ್ಗಳನ್ನು ನೀವು ಬಳಕೆ ಮಾಡ್ತೀರಾ? ಚಗಿ ಫೈಬರ್ ಅಂತ ಹೇಳಿದ್ರೆ ತುಂಬ ಒಳ್ಳೇದು, ಅಂದರೆ ಯಾವ ವೆದರಿಗೆ ಏನಾಗೋದಿಲ್ಲ, ಅದು ಎಷ್ಟು ಟೈಮ್ ಆದರೂ ಅದಕ್ಕೆ ಎಂಡ್ ಅಂತೇನಿಲ್ಲ. ಮತ್ತು ಬಾಕಿಯಲ್ಲಿ ನಿಮಗೆ ಒಂದು 10-20 ವರ್ಷಕ್ಕೆಲ್ಲ ಹಾಳಾಗ್ತದೆ. ಫೈಬರ್ ಅಲ್ಲದೆ ಬೇರೆ ಯಾವೆಲ್ಲ ವಸ್ತುಗಳನ್ನು ಹೆಚ್ಚಾಗಿ ನೀವು? ಸಿಮೆಂಟಲ್ಲಿ ಮಾಡ್ತೇವೆ. ಸಿಮೆಂಟಲ್ಲಿ ಅಂದರೆ ಸ್ವಲ್ಪ ಇದು ಈ ಪರ್ಮನೆಂಟ್ ಸ್ಟ್ರಕ್ಚರ್ ಎಲ್ಲ ಸಿಮೆಂಟಲ್ಲೇ ಮಾಡ್ತೇವೆ, ಅಂದರೆ ಅಲ್ಲೇ ಇರ್ತದೆ ಮಾತ್ರ. ಇದೆಲ್ಲ ಎಲ್ಲೆಲ್ಲಿ ಮೂವ್ಮೆಂಟ್ ಮಾಡ್ಬೋದು, ಬಾಕಿದೆಲ್ಲ ಇದೆಲ್ಲ ಅಂದರೆ ಸಿಮೆಂಟ್ ಅಂದರೆ ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ವರ್ಕ್ ಮಾಡಬೇಕಾಗ್ತದೆ. ಮತ್ತು ಈ ಕೆಲವು ನಾವು ಮನುಷ್ಯರದ್ದು ಏನಾದರೂ ಅವ್ರದ್ದೇ ಫೇಸ್ ಎಲ್ಲ ಬೇಕಂತ ಹೇಳಿದ್ರೆ ಸ್ಕಿನ್ನಿದೆ ಸೇಮ್ ಬೇಕಂತ ಹೇಳಿದರೆ ಸಿಲಿಕಾನಲ್ಲಿ ವರ್ಕ್ ಮಾಡಿ ಸಿಲಿಕಾನ್ ತೆಗಿತೇವೆ, ಅವ್ರ ಫೇಸ್ ಮಾಡೆಲಿಂಗ್ ಎಲ್ಲ ಮಾಡ್ತೇವೆ. ಈಗ ತುಂಬ ತರಗತಿಗೆ ಮಾಡಿದ್ದೇನೆ ಈ ಸಿಮೆಂಟಲ್ಲಿ. ಗಾಂಧೀಜಿ, ವಿವೇಕಾನಂದ, ಬುದ್ಧನ ಸ್ಕಲ್ಪ್ಚರ್, ಯಾವ ಮಹಾತ್ಮರ ತುಂಬ ವರ್ಕ್ಸ್ ಎಲ್ಲ ಮಾಡಿದ್ದೇನೆ. ಹಾಗೆ ಕೆಲವರಿಗೆ ಅವರವರ ಮನೆಯವರದೇ ತಂದೆ ತಾಯಿಗಳ ಸ್ಕಲ್ಪ್ಚರ್ ಬೇಕಂತ ಹೇಳ್ತಾರೆ, ಅದು ಕೂಡ ಮಾಡಿಕೊಟ್ಟಿದ್ದೇನೆ. ಯಾವುದಕ್ಕೆ ಹೆಚ್ಚಿನ ಬೇಡಿಕೆಗಳಿರ್ತದೆ? ಕಲಾಕೃತಿಗೆ ಸಹ ಬೇಡಿಕೆ ಬರ್ತದೆ. ಮತ್ತು ಈ ಔಟ್ಡೋರ್ ಈಗ ಜನಗಳಿಗೆ ಅಂತ ಹೇಳಿದರೆ ಮನೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡಿ, ಅಂದರೆ ಅವರಿಗೆ ಈಗ ಹೊರಗಡೆ ಹೋಗೋದ್ರಿಂದ ಮನೆಯಲ್ಲೇ ಅದೇ ಒಂದು ತಂದು ಇಡುವಾಗೆ ಅಂಥ ಫೀಲಿಂಗ್ ಬರುವಾಗೆಲ್ಲ ಮಾಡ್ತಾರೆ. ಅಂದರೆ ಈ ಫಾಲ್ಸ್, ವಾಟರ್ ಫಾಲ್ಸ್, ಫೌಂಟನ್ ತುಂಬ ಇಷ್ಟಪಡ್ತಾರೆ. ಹಾಗೆ ಅಂಥದೀಗ ನಾವು ಕಾನ್ಸೆಪ್ಟ್ ಮಾಡ್ತಿದ್ದೆ ಎಲ್ಲ ಕಡೆ ಹೋದ್ರೀಗ, ಅಂದರೆ ಅವರಿಗೆ ಎಲ್ಲೆಲ್ಲಿ ಹೋಗೋದಕ್ಕಿಂತ ಇಲ್ಲೇ ಅವರವರ ಮನೆಗಳಲ್ಲಿ ಚಂದ ಮಾಡಿ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಈಗ. ಸ್ಥಳೀಯವಾಗಿ ಅಲ್ಲದೆ ಹೊರ ದೇಶದಿಂದ, ರಾಜ್ಯಗಳಿಂದ ಬೇಡಿಕೆ ಬಂದಿದೆಯಾ? ಹೌದು, ಈಗಾಗಲೇ ತುಂಬ ಜನಗಳು ಕೇಳ್ತಾ ಇದ್ದಾರೆ. ಅಂದರೆ ಈಗ ಜನಗಳ ಪ್ರಾಬ್ಲಮ್ ತುಂಬ ಇದೆ, ಅಂದರೆ ಬೇಕಾದ ಲೇಬರ್ಸ್ ಮೆಟೀರಿಯಲ್ಸ್ ತುಂಬ ಕಷ್ಟ ಆಗ್ತದೆ, ಸಿಗ್ತಾ ಇಲ್ಲ. ಹಾಗೆ ಹೊರ ರಾಜ್ಯಗಳಿಂದ, ಅಂದರೆ ಆಯಾ ಈ ಟೆಂಪಲ್ಗಳಿಗೆ ಮತ್ತು ಈ ಮಠಗಳಿಗೆಲ್ಲ ತುಂಬ ಮಾಡಲಿಕ್ಕೆ ಇದ್ದಾರೆ, ಅಂದರೆ ಮಾಡೋ ವ್ಯಕ್ತಿಗಳು ಕಮ್ಮಿ ಇದ್ದಾರೆ. ಹಾಗೆ ಅಂಥವ್ರಿಗೆ ನಾನು ಕ್ಲಾಸ್ ಕೊಡಬೇಕಂತ ಕೆಲವು ಯೋಜನೆ ಎಲ್ಲ ಮಾಡಿದ್ದೇನೆ. ಅಂದರೆ ಈ ತರಬೇತಿ ಕೊಟ್ಟೊಂದು, ಈಗ ಕೆಲವರಿಗೆ ಮಾಡುವಂಥ ಇಂಟ್ರೆಸ್ಟ್ ಇರ್ತದೆ, ಅಂದರೆ ಅವರಿಗೆ ಪಾಪ ಅವರಿಗೆ ಅಂಥ ಚಾನ್ಸ್ ಸಿಗೋದಿಲ್ಲ, ಅಂದರೆ ಹುಡ್ಕೊಂಡು ಹೋಗ್ತಾರೆ. ಈಗ ಶಾಲೆಗೆ ಹೋದರೂ ಕೂಡ ಕ್ಲಾಸಿಗೆ ಹೋದರೂ ಅದು ಎಷ್ಟು ಬೇಕು ಅಷ್ಟೇ ಕಲಿಸ್ತಾರೆ. ಇಲ್ಲಿ ನಮ್ಮಲ್ಲಿ ಎಲ್ಲ ಕಲಿಸಿಕೊಂಡು ಅವರಿಗೊಂದು ಇದೊಂದು ಚಾನ್ಸ್ ಕೊಡ್ಬೋದು, ಹೇಗೆ ಮಾಡ್ಬೋದು ಹೇಳಿ. ಮತ್ತು ಒಳ್ಳೆ ಬೇಡಿಕೆ ಇದೆ, ಒಳ್ಳೆ ಪೇಮೆಂಟ್ ಕೂಡ ಸಿಗ್ತದೆ. ಯಾವೆಲ್ಲ ರಾಜ್ಯಗಳಿಂದ ಬೇಡಿಕೆ ಬಂದಿದೆ? ಈಗಾಗಲೇ ಕೇರಳ, ಕರ್ನಾಟಕದಲ್ಲಿ ಮಾಡಿದ್ದೇನೆ, ಬೆಂಗಳೂರು ಕಡೆ ಆ ಕಡೆ ಮಾಡಿದ್ದೇನೆ, ಮತ್ತು ಬಾಂಬೆ, ಪೂನಾ ಆ ಕಡೆ ಎಲ್ಲ ಬಂದಿದೆ ಬೇಡಿಕೆ. ಕೆಲವು ಇಲ್ಲಿ ಮಾಡಿ ಕಳಿಸ್ತೇನೆ, ಕೆಲವು ಅಲ್ಲೇ ಅದೇ ಸ್ಪಾಟಿಗೆ ಹೋಗಿ ಮಾಡ್ತೇವೆ, ಅಲ್ಲಿ ನಿತ್ತಲ್ಲೇ ಒಂದು 15-20 ಸಲ ಕೆಲವು ವರ್ಕ್ ಮಾಡಿ ಬರ್ತೇವೆ. ಕೊರೋನಾದಿಂದ ಈ ಕ್ಷೇತ್ರದ ಮೇಲೆ ಯಾವ ರೀತಿ ಪೆಟ್ಟು ಬಿದ್ದಿದೆ? ಕೊರೋನಾ ಟೈಮಿಗೆ ಬೇಕಾದ ಮೆಟೀರಿಯಲ್ ನಮಗೆ ಸಿಗ್ತಾ ಇಲ್ಲ ಇತ್ತು. ಮತ್ತು ಮೊದಲು ತಂದ ಮೆಟೀರಿಯಲ್ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಅದೇ ಕೊರೋನಾ ಟೈಮಲ್ಲೇ ನಾನು ನನ್ನ ಈಗ ಹೇಳಿದ್ದೆಲ್ಲ ಒಂದು ಆರ್ಟ್ ಸ್ಕೂಲ್ ಮಾಡಬೇಕಂತ, ಅದೇ ಟೈಮಿಗೆ ಅದು ಮಾಡಿದ್ದೇನೆ ಕೊರೋನಾ ಟೈಮಲ್ಲಿ. ಅದೊಂದು ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಬಾಕಿ ಈ ಬಿಸ್ನೆಸ್ ಸಂಬಂಧಪಟ್ಟಕ್ಕೆ ಕಂಪ್ಲೀಟ್ ಲಾಸ್ ಆಯಿತು ಆ ಟೈಮಿಗೆ. ಅಂದರೆ ಈ ಲೇಬರ್ಸ್ ಇಲ್ಲ, ಒಂದು ಕಡೆ ಮೆಟೀರಿಯಲ್ ಇಲ್ಲ, ಮತ್ತು ಬೇಕಾದ ಕಡೆ ಹೋಗುವಾಗಿಲ್ಲ, ಬಂದವರಿಗೆ ಕೊಡುವಾಗಿಲ್ಲ, ಬಂದ ಮೆಟೀರಿಯಲ್ ಮಾಡಿಟ್ಟು ಅರ್ಧದಲ್ಲಿ ಬಾಕಿ ಆಗಿತ್ತು. ತುಂಬ ಪ್ರಾಬ್ಲಮ್ ಆಯಿತು ಇಷ್ಟೇ. ನೀವು ಕಲಾವಿದರಾಗಿ ಕಲಾಕೃತಿ ಮೂಲಕ ಮಂಗಳೂರು ನಗರವನ್ನು ಸುಂದರಗೊಳಿಸುವ ಏನಾದರೂ ಯೋಜನೆ ಇದೆಯಾ? ಅದೇ ನನ್ನದೊಂದು ಯೋಜನೆ ಇತ್ತು. ಅಂದರೆ ಈ ಮಂಗಳೂರಿನ ಈ ಸರ್ಕಲ್ಗಳಿದೆ ಕೆಲವು, ಮತ್ತು ಕೆಲವು ಸೈಡ್ ಗೌರ್ಮೆಂಟ್ ಸಣ್ಣ ಸಣ್ಣ ಜಾಗಗಳಿದೆ, ಅಲ್ಲಿ ಜನಗಳಿಗೆ ಯಾವಾಗಲೂ ಒಂದು ಎಚ್ಚರಿಕೆ ಒಂದು ಕೆಲವು ಸ್ಕಲ್ಪ್ಚರ್ ಹಾಕುವಂತ, ಅಂದರೆ ಒಂದು ನೋಡೋ ಫೀಲಿಂಗ್ ಆಗಬೇಕು, ಹೀಗೆ ಮಾಡ್ಬೋದು. ಅಂದರೆ ಜನಗಳು ನೆಗೆಟಿವ್ ಥಿಂಕ್ ಮಾಡೋದಂತ ಒಂದು ಒಳ್ಳೊಳ್ಳೆ ಸ್ಕಲ್ಪ್ಚರ್ ಹಾಕುವಂತ ಭಾರಿ ಒಂದು ಆಸೆ ಇತ್ತು. ಅದು ಮಾಡಬೇಕಂತ ಇನ್ನೂ ಕೆಲವು ಡಿಸೈನ್ಸಲ್ಲಿ ಮಾಡಿ ಇಟ್ಟಿದ್ದೇನೆ, ಡಿ ಸಿ ಅವ್ರ ಮಾತಾಡು ಅಂತ ಹೇಳಿಕೊಂಡು. ಏನೋ ಯಾರು ಮಾಡಿದ್ರು ನಾನು ಅದರೊಂದು ಮಾಡಿ ಒಂದು 2-3 ಹಾಕಬೇಕಂತ ಇದ್ದೇನೆ. ಅಂದರೆ ಅವರು ಎಲ್ಲ ಕೊಟ್ಟರೆ ಮೀನಿ ಅದರಲ್ಲಿ ಮಾಡುವಂತಿದ್ದೇನೆ. ಡೀಟೇಲ್ ಹೇಗೆ ಅಂತೇಳಿ ನೋಡಿ, ಒಂದು ಈಗ ಎಕ್ಸಾಂಪಲ್ ಅಂತ ಹೇಳಿದರೆ, ಈಗ ಬಡವರೆಲ್ಲ ಇರ್ತಾರೆ, ಅವ್ರದ್ದೊಂದು ಫೀಲಿಂಗ್, ಅವ್ರು ಹೇಗಿರ್ತಾರೆ ಆ ಒಂದು ಸ್ಕಲ್ಪ್ಚರ್ ಒಂದು. ಮತ್ತು ನೋಡಿ ಸಣ್ಣ ಮಕ್ಕಳಿಗೆ ಡೈರೆಕ್ಟ್ ಕೆಲಸ ಕಳಿಸ್ತಾರೆ ಶಾಲೆಗೆ ಹಾಕದೆ, ಅದರದ್ದೊಂದು ಆ ಟೈಪ್. ಮತ್ತು ಕೆಲವು ಊಟಕ್ಕಿಲ್ಲದೆ ಕೆಲವರು ಒಂಥರ ಒಂದು ಕಷ್ಟದಲ್ಲಿರುವಂಥದ್ದು ಆ ಟೈಪ್ ಸ್ಕಲ್ಪ್ಚರ್ ಅದೆಲ್ಲ ನಾನು ತೆಗೆದಿಟ್ಟಿದ್ದೇನೆ. ಕೆಲವಲ್ಲ ಭಾರಿ ಒಂದು ಆಸೆ ಉಂಟು ಮಾಡಬೇಕು ಹೇಳಿಕೊಂಡು. ಬಾಕಿಯೆಲ್ಲ ಮಾಡುವಂತಿಲ್ಲ, ನಮ್ಮ ಇದಕ್ಕೆ ಸಂಬಂಧ ಉಂಟು, ಅದನ್ನೊಂದು ಡಿಫ್ರೆಂಟಾಗಿ ಮಾಡುವಂತಿದ್ದೇನೆ. ಕರಕುಶಲ ಅಭಿವೃದ್ಧಿಗೆ ಸರ್ಕಾರದಿಂದ ಮತ್ತು ಜನರಿಂದ ಯಾವ ರೀತಿ ಸಹಕಾರ ವಹಿಸ್ತಾ ಇದ್ದೀರಾ? ಗೌರ್ಮೆಂಟ್ ಅವರು ಸ್ವಲ್ಪ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಏನಾದರೂ ಮುಂದೆ ಬಂದರೆ, ಅಂದರೆ ತುಂಬ ಜನ ಕೆಲಸ ಕೊಡುವಂಥ ಕೆಲವು ಪ್ರಾಜೆಕ್ಟ್ ಅಂದರೆ ಇದೆ, ಐಡಿಯಾಸ್ ಇದೆ. ಅಂದರೆ ನೋಡಿ ಈಗ ಹೇಳಿದೆ ಚೈನಾದೆಲ್ಲ ಬರ್ತಾ ಹಿಡ್ಕೊಂಡು, ಅದೇ ಇಲ್ಲಿ ತುಂಬ ಮಕ್ಕಳಿಗೆ ಅಥವಾ ಈ ಪಾಪ ಕೆಲವು ಮನೇಲಿ ಯಂಗ್ಸ್ಟರಲ್ಲಿ ಇದ್ದಾರೆ. ಈಗ ನೋಡಿ ಇಲ್ಲಿ ಬೀಡಿ ಕಟ್ಟೋದೇ ಅಂತ ಇತ್ತು ಅವ್ರು ಪಾಪ, ಅದು ಬಿಟ್ಟು ಬೇರೇನು ಗೊತ್ತಿಲ್ಲ, ಅವ್ರ ಹೆಲ್ತ್ ಆಳು ಇದು ಆಳು. ಅದಕ್ಕೆ ಮನೇಲಿ ಇವರಿಗೆ ಇಂಥದ್ದೆಲ್ಲ ಸ್ವಲ್ಪ ಮೋಲ್ಡಿಂಗ್ ಮಾಡಿ ಸ್ವಲ್ಪ ವರ್ಕ್ ಮಾಡಿ ಮಾರ್ಕೆಟಿಂಗ್ ಮಾಡುವಾಗೆ, ಇಲ್ಲ ಹೊರಗಿಂದ ತರಬೇಕಂತಲೇ ಇಲ್ಲ, ಇಲ್ಲೇ ಮಾಡ್ಬೋದು, ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡ್ಬೋದು.
ಆದರೆ ಅಂಥದ್ದು ಯಾವುದು ಈಗ ಇದು ಬಂದಿಲ್ಲ. ಅದನ್ನು ಮನವಿ ಮಾಡಬೇಕಿನ್ನು ಗೌರ್ಮೆಂಟಿಗೆ, ಹೀಗೆ ಮಾಡ್ತೇನೆ ಇಂಥದ್ದು ಮಾಡ್ತೇನೆ. ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟಿಗೆ ನಾನು ವರ್ಕ್ಶಾಪ್ ಕೂಡ ಅದೇ ಕಾನ್ಸೆಪ್ಟಲ್ಲೇ ಮಾಡಿದೆ. ಯಾಕಂದರೆ ಅವರಿಗೊಂದು ತೋರಿಸ್ಬೇಕು, ಇಲ್ಲ ಅವ್ರು ಗೌರ್ಮೆಂಟ್ ಅವ್ರು ಕೂಡ ಎಲ್ಲ ಮಾಡೋದು ಅಂದರೆ ನಾನು ಮಾಡ್ತೇನೆ ಇಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ. ಈಗ ನಾನೇನು ಮಾಡಿದರೆ ಅವ್ರು ಕೂಡ ಅವರು ಮಾಡ್ತಾರೆ ಹೇಳಿಕೊಂಡು ಚಾನ್ಸ್ ಕೊಡುವರು. ಹಾಗೆ ಇದೊಂದು ಇದೇ ಒಂದು ಫೆಬ್ರವರಿ ಮಾರ್ಚಲ್ಲಿ ನನಗೊಂದು ಉದ್ಘಾಟನೆ ಮಾಡುವಂತ ಇದ್ದೇನೆ DC ಅವರಿಂದಲೇ ನನ್ನ ವರ್ಕ್ಶಾಪನ್ನು. ವೋಕಲ್ ಫಾರ್ ಲೋಕಲ್ ಪ್ರಧಾನ ಮೋದಿಯವರು ಕರೆ ನೀಡಿದ್ದಾರೆ. ಹೊರ ದೇಶದಿಂದ ಆಮದು ಮಾಡುವ ಕಲಾಕೃತಿಗಳನ್ನು ನಮ್ಮ ದೇಶದಲ್ಲಿ ತಯಾರಿಸಬಹುದು. ಆಗಲೇ ಹೇಳಿದ್ದು ನಾನು, ಚೈನಾದಲ್ಲಿ ಐಟಮ್ ಬರ್ತಾ ಹೇಳಿಕೊಂಡು ಇಲ್ಲೇ ಅದೇ ಸಣ್ಣ ಕಾಸ್ಟಿಗೆ ಮಾಡಿಕೊಂಡು ಮಾಡಲಿಕ್ಕೆ ಆಗ್ತದೆ. ಅವರ ಕಾಂಪಿಟೇಟ್ ಮಾಡಿಕೊಂಡು ನಮಗೆ ಮಾಡ್ಬೋದು. ಅದೇ ಕಲಾಕೃತಿ ಮಾತ್ರ, ಅದಕ್ಕೆ ಸಂಬಂಧಪಟ್ಟ ಐಟಮ್ಸ್ ಮಾಡ್ಬೋದು. ಈಗಾಗಲೇ ಕೆಲವು ವರ್ಕ್ಶಾಪ್ಗೆ ನಾನು ಶೋರೂಮಿಗೆ ಕೊಟ್ಟಿದ್ದೇನೆ, ಕೆಲವು ಈ ಬೇಜಿನೆಲ್ಲ. ಅಲ್ಲಿಂದ ಒಂದು 30-40 ಸಾವಿರ ಇದ್ದರೆ ನಾನೊಂದು 15,000 ರೂಪಾಯಿ ಮಾಡಿಕೊಟ್ಟದ್ದು ಕೂಡ ಉಂಟು. ಹಾಗೆ ಇದು ಗೌರ್ಮೆಂಟ್ ಎಲ್ಲ ಸಪೋರ್ಟ್ ಕೊಟ್ಟರೆ ಒಂದು ಮಾಡ್ಬೋದು, ಏನಾದರೂ ಒಂದು ವಿಶ್ವಾಸ ನನಗೆ ಉಂಟು, ಮಾಡ್ಬೋದು ಹೇಳ್ಕೊಂಡು. ವಿದೇಶಿ ಮಾರುಕಟ್ಟೆಗೂ ಮತ್ತು ಇಲ್ಲಿಯ ಮಾರುಕಟ್ಟೆಗೆ ಏನು ವ್ಯತ್ಯಾಸ ಇದೆ ನೋಡಿ? ಅವರು ಫೈಬರು ಪ್ಲಾಸ್ಟಿಕಲ್ಲೆಲ್ಲ ಮಾಡ್ತಾರೆ, ನಾವು ಕೂಡ ಮಾಡ್ತೇವೆ, ಮಾಡೋದಿಲ್ಲ ಅಂತೇನಲ್ಲ. ಆದರೆ ಅದನ್ನು ನಾವು ಇಲ್ಲಿ ನಮ್ಮ ಮಣ್ಣಿನಲ್ಲೇ ಮಾಡಲಿಕ್ಕೆ ಆಗ್ತದೆ, ಸೇಮ್ ಫಿನಿಶಿಂಗಲ್ಲಿ ಮಾಡಲಿಕ್ಕೆ ಆಗ್ತದೆ. ಅಂದರೆ ಸಿಮೆಂಟಲ್ಲಿ ಕೂಡ ಮಾಡ್ಬೋದು. ಇದರಿಂದ ಪರಿಸರ ಎಲ್ಲ ಸ್ವಲ್ಪ ಕ್ಲೀನಾಗಿರ್ತದೆ. ಈಗ ಪ್ಲಾಸ್ಟಿಕ್ ಅಂತ ಹೇಳೋದನ್ನು ಒತ್ತಿಸಲಿಕ್ಕೆ ಆಗೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಇಡೀ ಪರಿಸರನೇ ಹಾಳಾಗ್ತಾ ಉಂಟು. ರೋಡಲ್ಲೆಲ್ಲ ಇದ್ದಲ್ಲೆಲ್ಲ ಹಾಕಿದ್ದಾರೆ, ಎಲ್ಲ ವೇಸ್ಟ್ ಇರ್ತದೆ. ಹಾಗೆ ನಾವು ಇದೇ ಪರಿಸರಕ್ಕೆ ಸಂಬಂಧಪಟ್ಟ ಐಟಮಲ್ಲಿ ಮಾಡುವಂಥ ನಮ್ಮದೊಂದು ಕಲ್ಪನೆ. ನಿಮಗೆ ಮುಂದೆ ಆರ್ಟ್ ಸ್ಕೂಲ್ ಪ್ರಾರಂಭ ಮಾಡುವ ಯೋಜನೆ ಇದೆಯಾ? ಹೌದು, ಇದೊಂದು ನನ್ನದೊಂದು ಈ ಒಂದು ಯೋಜನೆ ಮಾಡಿದ್ದೇನೆ. ಈಗಲೇ ಒಂದು 60-70%ಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಒಳ್ಳೆ ಕಲಾವಿದ ಆಗಬೇಕಂತ ಇದ್ದ ವ್ಯಕ್ತಿಗಳಿಗೆ ಫ್ರೀಯಾಗಿ ಒಂದು ಕ್ಲಾಸ್ ಕೊಡುವಂಥ ಒಂದು ಯೋಜನೆ ಮಾಡಿದ್ದೇನೆ. ಅಂಥವ್ರಿಗೆ ಇಲ್ಲಿ ಬಂದು ಸೇರ್ಬೋದು, ಸಂಪರ್ಕ ಕೂಡ ಮಾಡ್ಬೋದು. ಆರ್ಟ್ ಸ್ಕೂಲ್ ಪ್ರಾರಂಭ ಮಾಡಿದಾಗ ಯಾವ ರೀತಿಯ ವಿಶೇಷತೆಗಳು ಇನ್ವಾಲ್ವ್ ಆಗಿರ್ತದೆ? ಅಂದರೆ ಈ ರೀತಿ ಕಲಿಸಬೇಕು, ಥಿಯರಿ ಜಾಸ್ತಿ ಇರ್ಬೋದು ಅಥವಾ ಪ್ರಾಕ್ಟಿಕಲ್ ಇರ್ಬೋದು, ಅಥವಾ ಎರಡನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಯಾವ ರೀತಿ ಕಲಿಸಬೇಕು ಹೇಳುವ ಯೋಜನೆ, ಅಥವಾ ವಿಶೇಷವಾಗಿ ಇದೇ ರೀತಿ ನಾನು ಕಲಿಸ್ತೇನೆ, ಅಥವಾ ಅವರ ಇನ್ವಾಲ್ವ್ಮೆಂಟ್ ಅದೇನಾದರೂ? ನನ್ನ ಆರ್ಟ್ ಸ್ಕೂಲ್, ಈಗ ನಾನು ಮಾಡ್ತಿರೋ ಆರ್ಟ್ ಸ್ಕೂಲ್ ಒಂಥರ ಸ್ಪೆಷಲಾಗಿ ಮಾಡ್ತಾ ಇದ್ದೇನೆ. ಯಾಕಂದರೆ ಅದರಲ್ಲಿರೋ ಒಂದೊಂದು ಐಟಮ್ ಕೂಡ ಒಂದು ಎಲ್ಲಿಲ್ಲದಾಗ ಡಿಫ್ರೆಂಟಾಗಿ ಮಾಡಿದ್ದೇನೆ. ಹಾಗೆ ಅಲ್ಲಿ ಬಂದವರಿಗೆ ಕೂಡ ಈಗ ಓಪನಿಂಗ್ ಆಗಲಿಲ್ಲ, ಇನ್ನು ಸ್ವಲ್ಪ ಒಂದು 3-4 ತಿಂಗಳು ಬೇಕಾಗ್ತದೆ ಅದು ಓಪನಿಂಗ್ ಮಾಡಲಿಕ್ಕೆ. ಮತ್ತು ಅದರಲ್ಲಿ ಬಂದವರಿಗೆ ಕೂಡ ಅವರಿಗೆ ಎಲ್ಲ ಯಾವ್ಯಾವ ರೀತಿ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡುವಾಗೆ, ಅಂದರೆ ಅಲ್ಲೇ ಕಲಿಯುವಾಗೆ. ಮತ್ತು ಅಂದರೆ ಈಗ ನೋಡಿ, ಹೊರಗಡೆನೆಲ್ಲ ಕೆಲವು ಮೆಟೀರಿಯಲ್ಸ್ ಡಿಸೈನ್ಸ್ ಎಲ್ಲ ಬರ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ ಎಂತ ಹೇಗೆ ಹೇಳಿಕೊಂಡು ಹೇಗೆ ಮಾಡೋದು. ಅದನ್ನೆಲ್ಲ ನಾವೆಲ್ಲ ಸ್ವಲ್ಪ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ನಮ್ಮ ಮನೇಲೇ ಮಾಡ್ಬೋದಾ, ಹೇಗೆ ಮಾಡ್ಬೋದು, ಎಲ್ಲ ಅದರ ಐಡಿಯಾಸ್ ಕೊಡ್ತಾ ಇದ್ದೇನೆ. ಮತ್ತು ಅವ್ರಿಗೆ ಕೂಡ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು ಅದನ್ನು ಒಳ್ಳೆ. ಅಂದರೆ ಮನೇಲಿ ಮಾಡಿ ತುಂಬ ಚಾನ್ಸ್ ಇದೆ. ಮತ್ತು ಇಲ್ಲಿ ಸಿಗೋದು ಕೂಡ ಇಲ್ಲ, ಅಂದರೆ ಇವರು ಇಲ್ಲಿ ಕಲಿಸೋರು ಕೂಡ ಇಲ್ಲ. ಅದು ಈಗ ಶಾಲೆಗೆ ಹೋದ್ರೆ ಅಂತ ಹೇಳಿದ್ರೆ, ಅದರ ಕ್ಲಾಸಿಗೆ ಹೋದರೆ ಖಾಲಿ ಬೇಸಿಗೆ ಹೇಳಿಕೊಡ್ತಾರೆ. ಮತ್ತು ಹೇಗೆ ಮಾಡೋದು, ಎಂತ ಮಾಡೋದು, ಎಲ್ಲಿ ಕೊಡೋದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಪ್ರಾಕ್ಟಿಕಲಿಗೆ ಒಂದೊಂದು ಐಟಮನ್ನು ಮಾಡಿ ಎಷ್ಟು ಅವರಿಗೆ ಮನೇಲಿ ಅದೇ ಇನ್ಕಮ್ ಮಾಡ್ಬೋದು ಅವರಿಗೆ. ಈಗ ಸ್ಟೂಡೆಂಟ್ಗಳು ಬರೋ ಅಂಥ ವಿದ್ಯಾರ್ಥಿಗೆ ಆಸಕ್ತಿ ಇದ್ದವರು ಒಂದು ವಾರದಲ್ಲಿ 2 ದಿವಸ 3 ದಿವಸ ಟೈಮ್ ತಗೊಂಡು, ಅಂದರೆ ಬಾಕಿ ಟೈಮ್ ಅಂದರೆ ಈಗ ಇದು ಹೊರಗಡೆ ವರ್ಕ್ ಇರ್ತಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಅವರೇ ಇಲ್ಲ ನಮ್ಮೊಟ್ಟಿಗೆ ಅವ್ರ ವರ್ಕಿಗೆ ಬರಬೇಕಾಗ್ತದೆ, ಹೊರಗಡೆ ವರ್ಕಿಗೆ ಬರಬೇಕಾಗ್ತದೆ. ಅಥವಾ ಅವರಿಗೆ ಇಲ್ಲೇ ಒಂದು ವಾರದಲ್ಲಿ ಅವರು ನಮ್ಮ ಟೈಮಿಗೆ ಸಂಬಂಧಪಟ್ಟ ಟೈಮ್ ತಗೊಂಡ್ರೆ ಕ್ಲಾಸ್ ಕೊಡ್ಬೋದು ಅವರಿಗೆ. ಮತ್ತು ಇದರಲ್ಲಿ ಅಂದರೆ ನಾನು ಇದು ಚಾರ್ಜ್ ಕೂಡ ಮಾಡೋಲ್ಲ, ಯಾಕಂದೇಳಿ ಆಸಕ್ತಿ ಇದ್ದವರಿಗೆ ಮಾತ್ರ. ಮತ್ತು ಸುಮ್ಮನೆ ಇಲ್ಲಿ ಬಂದು ಅವರು ಬೇಕಂತ ಹೇಳಿಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡಿ ಅಂಥವರಿಗೆ ಅಷ್ಟು ಇದು ಮಾಡೋದಿಲ್ಲ. ಅಂದರೆ ಒಳ್ಳೆ ಇಂಟ್ರೆಸ್ಟ್ ಇದ್ದು ನಾನೇನು ಮಾಡ್ತೇನೆ ಮಾಡಬೇಕಂತಿದ್ದವರಿಗೆ ನಾನು ಫುಲ್ ಸಹಕಾರ ಮಾಡ್ತೇನೆ ಅವರಿಗೆ. ಅಂದರೆ ಅವ್ರು ನೋಡಿ ಇಲ್ಲಿ ಬಂದರೆ ಇವರಿಗೆ ಮನೇಲಿ ಕೂತು ವರ್ಕ್ ಮಾಡುವಂಥದ್ದು ಮಾಡ್ಬೋದು ಅವರಿಗೆ. ಅಂದರೆ ಈಗ ಈ ಲೇಡೀಸ್ ಎಲ್ಲ ಇದ್ದರೆ ಅವರಿಗೆ ಮನೇಲಿ ಒಂದು ಸಣ್ಣ ಕೈಗಾರಿಕೆ ಅಂತ ಹೇಳಿಕೊಂಡು ಮನೇಲಿ ಮೂಮೆಂಟು ಅಂಥದ್ದೆಲ್ಲ ಮಾಡಿಕೊಂಡು ಅವರಿಗೆ ಅವ್ರು ಬಂದರೆ ಅವರಿಗೆ ಒಂದು 15-20 ಮಾಡುವ ವರ್ಕ್ ಇದೆ, ಅಥವಾ ಒಂದು 2 ತಿಂಗಳು ಕಲಿಸುವಂಥ ವರ್ಕ್ ಇದೆ. ಡಿಪೆಂಡ್ ತುಂಬ ವರ್ಕ್ ಇದೆ ಅವರಿಗೆ. ನೋಡಿ ಮನೇಲಿ ಮಾಡ್ಬೋದು, ನಮ್ಮೊಟ್ಟಿಗೆ ಬಂದು ಮಾಡ್ಬೋದು, ಅಥವಾ ಮನೇಲಿ ಮಾಡಿ ಅವರಿಗೆ ಆನ್ಲೈನ್ ಸೇಲ್ ಕೂಡ ಮಾಡ್ಬೋದು. ಈಗ ಎಷ್ಟು ವರ್ಕ್ ಇದೆ ಅವ್ರು ಮಾಡಿದ್ದಾರೆ. ಅಂದರೆ ಜನಗಳಿಗೆ ಗೊತ್ತಿಲ್ಲ ಹೇಗೆ ಮಾಡೋದು, ಎಂತ ಮಾಡಬೇಕಂತ ಹೇಳಿಕೊಂಡು. ಅದೇ ನಾನೀಗ ಅವರಿಗೆ ತುಂಬ ಜನಗಳನ್ನು ಕರೆಸಿ ಎಂದೆಲ್ಲ ಮಾಡ್ಬೋದು, ಹೇಗೆ ಮಾಡ್ಬೋದು. ಈಗ ನೋಡಿ ಆನ್ಲೈನಲ್ಲಿ ಕೆಲವು ಬರೋ ಮೆಟೀರಿಯಲ್ಗೆಲ್ಲ 4,000-5,000 ತುಂಬ ಇದೆ. ಅದೇ ಮೆಟೀರಿಯಲ್ ನಾವು ಒಂದೊಂದು ಸಾವಿರದಲ್ಲಿ ಮಾಡಲಿಕ್ಕೆ ಆಗ್ತದೆ ಇಲ್ಲಿವರಿಗೆ. ಈಗ ನೋಡಿ ಚೈನಾದ ಐಟಮ್ ಎಲ್ಲ ನಾವು ಲಾಸ್ಟ್ ಟೈಮ್ ಒಂದು ಆನ್ಲೈನ್ ತರಿಸಿದ್ದು, ಒಂದು ಸ್ಯಾಂಪಲ್ ತರಿಸಿದ್ದು, ಅದಕ್ಕೆ 4,500 ರೂಪಾಯಿ ಇದ್ದು. ಅದನ್ನು ನಾನೀಗ ಒಂದು 600-700 ರೂಪಾಯಿ ಮಾಡಲಿಕ್ಕೆ ಆಗ್ತದೆ, ಒಂದು 300 ರೂಪಾಯಿ ಮಾಡಲಿಕ್ಕೆ ಆಗ್ತದೆ. ಸರಿಯಾಗಿ ಇಲ್ಲೊಂದು ಅವಕಾಶ ಎಲ್ಲ ಕೊಟ್ಟರೆ ತುಂಬ ಕ್ವಾಂಟಿಟಿ ಇದ್ದರೆ ತುಂಬ ಮಾಡಲಿಕ್ಕೆ ಕಮ್ಮಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದು ಇಲ್ಲಿ ಅಷ್ಟು ಸಪೋರ್ಟ್ ಎಲ್ಲ ಸಾಕಾಗೋದಿಲ್ಲ. ಮತ್ತೊಂದು ಜನಗಳು ಈ ಮಾರ್ಕೆಟಿಂಗ್ ಎಲ್ಲ ನಮ್ಮದು ಇದು ಜಾಸ್ತಿ ಸೆಟ್ ಆಗ್ತಾ ಇಲ್ಲ. ಕೊನೆಯದಾಗಿ ಕಲಾಕೃತಿ ಬೇಕಾದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು?
ನಾನು ಈಗಾಗಲೇ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಮೆನ್ಷನ್ ಮಾಡಿದ್ದೇನೆ, ದಿನೇಶ್ ಗಾರ್ಡನಿಂಗ್ ಸ್ಕಲ್ಪ್ಚರ್ ಡಿಸೈನರ್ ಅಂತ ಇಟ್ಕೊಂಡು. ಅದರಲ್ಲಿ ಅವ್ರು ಬೇಕಾದ್ರೆ ಒಂದು ಮೀಟ್ ಆಗ್ಬೋದು. ಮತ್ತು ಅವ್ರು ಬಂದರೆ ಕೂಡ ಅವರಿಗೆ ಕ್ಲಾಸಸ್ ಬೇಕಾದ್ರೆ ಅವರಿಗೆ ಸೊಲ್ಯೂಷನ್, ಈಗ ಔಟ್ಡೋರ್ ಸೊಲ್ಯೂಷನ್ ಏನಾದ್ರು ಬೇಕಾದರೆ ಹೇಳಿಕೊಡ್ಬೋದು. ಅಥವಾ ನಾನು ಫೇಸ್ಬುಕ್ಕಲ್ಲಿ ಅದವರಿಗೆ ಆನ್ಲೈನ್ ಹೇಳಿಕೊಡಬೇಕಾದ್ರೆ ಅದೇನಿದೆ ಡೌಟ್ಸ್ ಎಲ್ಲ ಇದ್ದರೆ ವೆಬ್ಸೈಟ್ ಕೂಡ ಮಾಡಿದ್ದೇನೆ, ಅದರಲ್ಲಿ ಕೂಡ ಮೀಟ್ ಆಗ್ಬೋದು. ಫೇಸ್ಬುಕ್ಕಲ್ಲಿ ದಿನು ದಿನೇಶ್ ಅಂತ ಹಾಕಿದೆ ನಾನು, ದಿನು ದಿನೇಶ್. ಮತ್ತು ಇನ್ನೊಂದು ಗಾರ್ಡನಿಂಗ್ ಸ್ಕಲ್ಪ್ಚರ್ ಡಿಸೈನರ್ ಅಂತ ಮ್ಯಾಂಗ್ಳೂರ್ ಅಂತ ಹಾಕಿದ್ದೇನೆ. ಅದರಲ್ಲಿ ಹೋದರೆ ಅದರಲ್ಲಿ ಫೋನ್ ನಂಬರ್ ಮತ್ತು ನಾನು ಮಾಡಿದ ಎಲ್ಲ ವರ್ಕ್ ಅದರಲ್ಲಿದೆ. ಅವ್ರಿಗೆ ಅದರಲ್ಲಿ ನೋಡ್ಬೋದು ಯಾವುದೆಲ್ಲ ವರ್ಕ್ ಮಾಡಿದ್ದೀನಿ, ಯಾವ ರೀತಿ ವರ್ಕ್ ಮಾಡಿದ್ದೀನಿ ಹೇಳಿಕೊಂಡು. ಮತ್ತು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೇನೆ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸರ್, ನಿಮಗೆ ಧನ್ಯವಾದಗಳು.